ಸುಳ್ಯ ತಾಲೂಕಿನ ಸಂಪಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 5 ರಸ್ತೆಗಳ ಕಾಂಕ್ರೀಟೀಕರಣ ಕಾಮಗಾರಿಗೆ 2025-26ನೇ ಸಾಲಿನ ಲೆಕ್ಕ ಶೀರ್ಷಿಕೆ 5054 ಯೋಜನೆಯಡಿ 1 ಕೋಟಿ ಅನುದಾನ ಬಿಡುಗಡೆಯಾಗಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟಿಎಂ ಶಹೀದ್ ತೆಕ್ಕಿಲ್ ಹೇಳಿದ್ದಾರೆ. ಸುಳ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಪಾಜೆ ಗ್ರಾಮದ ಗೂನಡ್ಕ ದರ್ಖಾಸ್ತು ಪೆಲ್ತಡ್ಕ ರಸ್ತೆ ಕಾಂಕ್ರೀಟೀಕರಣಕ್ಕೆ 50 ಲಕ್ಷ, ಪೆರುಂಗೋಡಿ ಗೂನಡ್ಕ ರಸ್ತೆಗೆ 15 ಲಕ್ಷ, ಗಡಿಕಲ್ಲು ಮುಂಡಡ್ಕ ರಸ್ತೆ ಕಾಂಕ್ರೀಟೀಕರಣಕ್ಕೆ 10 ಲಕ್ಷ, ಕಲ್ಲುಗುಂಡಿ ಚಟ್ಟೆಕಲ್ಲು ರಸ್ತೆ ಕಾಂಕ್ರೀಟೀಕರಣಕ್ಕೆ 15 ಲಕ್ಷ, ಕಲ್ಲುಗುಂಡಿ ದಂಡೆಕಜೆ ಎಸ್ಸಿ ಕಾಲೋನಿ ರಸ್ತೆ ಕಾಂಕ್ರೀಟೀಕರಣಕ್ಕೆ 10 ಲಕ್ಷ ಅನುದಾನ ಬಿಡುಗಡೆಯಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಸಂಪಾಜೆ ಗ್ರಾಮಕ್ಕೆ ಇನ್ನೂ 3 ಕೋಟಿ ವಿಶೇಷ ಅನುದಾನ ತರುವ ಪ್ರಯತ್ನ ನಡೆಸಲಾಗುವುದು ಎಂದು ಅವರು ಹೇಳಿದರು. ಕಳೆದ ಕೆಲವು ವರ್ಷಗಳಲ್ಲಿ ಸಂಪಾಜೆ ಗ್ರಾಮಕ್ಕೆ ಸುಮಾರು 10 ಕೋಟಿ ಅನುದಾನ ತಂದಿದ್ದೇನೆ. ಅದೇ ರೀತಿ ಪ್ರತಿಯೊಬ್ಬ ನಾಯಕರು ತಮ್ಮ ಗ್ರಾಮಗಳ ಅಭಿವೃದ್ಧಿಗೆ ಅನುದಾನ ತರಿಸಲಿ ಎಂದ ಅವರು, ಶಾಸಕರು, ಸಂಸದರು ಸಂಪಾಜೆ ಗ್ರಾಮಕ್ಕೆ ಅನುದಾನ ನೀಡಬೇಕು ಎಂದು ಅವರು ಆಗ್ರಹಿಸಿದರು. ಸುಳ್ಯದ ವಿದ್ಯುತ್ ಸಮಸ್ಯೆ ಪರಿಹಾರಕ್ಕೆ ಹಾಗೂ 110 ಕೆವಿ ಸಬ್ ಸ್ಟೇಷನ್ ಕಾಮಗಾರಿಗೆ ವೇಗ ಹೆಚ್ಚಿಸಲು ಇಂಧನ ಸಚಿವ ಕೆಜೆ ಜಾರ್ಜ್ ಅವರನ್ನು ಸುಳ್ಯಕ್ಕೆ ಕರೆಸಿ ಸಭೆ ನಡೆಸಲು ಪ್ರಯತ್ನ ನಡೆಸಲಾಗುವುದು ಎಂದು ಹೇಳಿದರು. ಆದಷ್ಟು ಶೀಘ್ರದಲ್ಲಿ ಇಂಜಿನಿಯರ್ಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದಿದ್ದು ಮಾತಾಡಿದ್ದು ಬೇಗ ಮಾಡಬೇಕು ಮತ್ತು ಒಳ್ಳೆ ಪಾರದರ್ಶಕವಾಗಿ ಯಾವುದೇ ಒಂದು ತೊಂದರೆ ಆಗದಂತೆ ಜನರಿಗೆ ಕನಿಷ್ಠ ಒಂದು 25 ವರ್ಷ ಮಾಡಿದ ಕೆಲಸ ಹಾಗೆ ಉಳಿಬೇಕು. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಮಾಡಿ 12 ವರ್ಷ ಆಗಿದೆ. ಭಾಳ ಒಳ್ಳೆ ರೀತಿಯಲ್ಲಿ ರಸ್ತೆಗಳು ಮೇಲ್ಗಕ್ಕೆ ಮತ್ತು ದರ್ಖಾಸ್ತಿಗೆ ಸಂಪರ್ಕ ಮಾಡುವಂಥ ರಸ್ತೆಗಳು ನಡೀತಾ ಇದೆ. ಈ ಕೆಲಸ ಕೂಡ ಅಷ್ಟೇ ಪಾರದರ್ಶಕವಾಗಿ ಆಗಬೇಕು ಎಂದು ನಾವು ಈಗಾಗಲೇ ಅವರನ್ನ ವಿನಂತಿ ಮಾಡಿದ್ದೇವೆ. ಇದಕ್ಕೆ ಇಂಜಿನಿಯರ್ಗಳು ಆದಷ್ಟು ಅವರನ್ನ ಕಾಮಗಾರಿಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಇದರ ಜೊತೆಯಲ್ಲಿ ಈಗಾಗಲೇ ಸಂಪಾಜೆ ಗ್ರಾಮಕ್ಕೆ ಇವರೆಲ್ಲ ನಮ್ಮ ನಾಯಕರುಗಳ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಸುಮಾರು 10 ಕೋಟಿಗಿಂತ ಹೆಚ್ಚು ಅನುದಾನವನ್ನು ನಾನು ತಂದುಕೊಟ್ಟಿದ್ದೇನೆ. ಸಿದ್ದರಾಮಯ್ಯ ಅವರು 5 ಕೋಟಿ ಕೊಟ್ಟು ಆಮೇಲೆ 1 ಕೋಟಿ ಟೂರಿಸಂ ಇಲಾಖೆಯಿಂದ ಒಂದು 40 ವರ್ಷ ವಕ್ಫಿನಿಂದ ಬೇರೆ ಬೇರೆ ಇಲಾಖೆಯಿಂದ ದೇವಸ್ಥಾನ ಮಂದಿರಗಳಿಗೆ, ದೇವಸ್ಥಾನಗಳಿಗೆ, ಮಸೀದಿಗಳಿಗೆ ಎಲ್ಲ ಕಡೆಗೆ ಅನುದಾನವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದರ ಜೊತೆಯಲ್ಲಿ ನಮ್ಮ MP ಅವರು ಬಂದು ಹೇಳಿಕೆಯನ್ನು ಕೊಟ್ಟು ಹೋದರೆ ವಿನ ಯಾವುದೇ ಒಂದು ಕಾಮಗಾರಿ ಆಗಲಿ ಯಾವುದೇ ಒಂದು ಜನ ಉಪಯೋಗವಾಗತಕ್ಕಂಥ ವ್ಯವಸ್ಥೆಗೆ ಅವರು ಮಾಡಲಿಲ್ಲ. ತದನಂತರ ಸರ್ಕಾರ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಏನು 2013ರಲ್ಲಿ ಪ್ರಥಮವಾಗಿ ನಮಗೆ ಸುಮಾರು 5 ಕೋಟಿಯಷ್ಟು ಅನುದಾನವನ್ನು ಕೊಟ್ಟು ತದನಂತರ ಬೇರೆ ಬೇರೆ ಇಲಾಖೆ ಮುಖಾಂತರ ಸಂಪಾಜೆ ಗ್ರಾಮದ ಅನುದಾನ ಬರ್ತಕ್ಕಂಥ ವ್ಯವಸ್ಥೆ. ಮೊನ್ನೆ ಕೂಡ ತಮ್ಮಲ್ಲೇ ಮುಖ್ಯಮಂತ್ರಿಗಳನ್ನ ಭೇಟಿಯಾದಾಗ ನಾವು ಹಲವು ಬಾರಿ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ವಿದ್ಯಾರ್ಥಿಗಳು ನಾವೆಲ್ಲ ಅಧಿಕಾರಿಗಳು ಮತ್ತು ಜಗದೀಶ್ವರಿ ಅವರು ಎಲ್ಲ ನಾವು ಬೇಡಿಕೆಯನ್ನು ಕೊಟ್ಟಾಗ ಸ್ಪಂದನೆ ಮಾಡಿದ್ವಿ. ಈಗಾಗಲೇ 1 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದಾರೆ. ಬಹುಶಃ ಆರ್ಥಿಕ ಇಲಾಖೆಯಿಂದ, ಇದು ಡಿಪಾರ್ಟ್ಮೆಂಟಿಂದ ಬಿಡುಗಡೆ ಆದ ಹಣ ಅಲ್ಲ, ಮುಖ್ಯಮಂತ್ರಿಯವರ ಆರ್ಥಿಕ ಇಲಾಖೆಯಿಂದ ನೇರವಾಗಿ ಬಿಡುಗಡೆ ಆದಂತಹ ಹಣ. ಈ ಹಣದಲ್ಲಿ ಈಗಾಗಲೇ 50 ಲಕ್ಷ ರೂಪಾಯಿಯನ್ನ ಬಹುಕಾಲದ ಬೇಡಿಕೆ ಏನು ನಮ್ಮ ಗೂನಡ್ಕ ದರ್ಖಾಸ್ತು ಪೆಲ್ತಡ್ಕ. ಸುದ್ದಿಗೋಷ್ಠಿಯಲ್ಲಿ ಸಂಪಾಜೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಜಿಕೆ ಹಮೀದ್, ಸಂಪಾಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಸುಮತಿ ಶಕ್ತಿವೇಲು, ಉಪಾಧ್ಯಕ್ಷ ಎಸ್ಕೆ ಹನೀಫ್, ಸದಸ್ಯರಾದ ಜಿಕೆ ಹಮೀದ್ ಗೂನಡ್ಕ, ಜಗದೀಶ್ ರೈ, ಸುಂದರಿ ಮುಂಡಡ್ಕ, ವಿಮಲಾ ಪ್ರಸಾದ್, ಅನುಪಮ, ಮುಖಂಡರಾದ ಇಕ್ಬಾಲ್ ಎಲಿಮಲೆ, ರಹೀಂ ಬೀಜದಕಟ್ಟೆ, ಸಿದ್ದಿಕ್ ಕೊಕ್ಕೋ, ಸಲೀಂ ಪೆರುಂಗೋಡಿ, ಅಬ್ದುಲ್ಲಾ ಹಾಸಿ ಕೊಪ್ಪತ್ತಕಜೆ, ಸತ್ಯನಾರಾಯಣ ಭಟ್, ದಿನಕರ್ ಗೌಡ ಸಣ್ಣಮನೆ, ಉನೈಸ್ ಗೂನಡ್ಕ ಮತ್ತಿತರರು ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ. Pull up the flicks and I take it Don Gia. Pull up the hands and I feel more beer. I dig a Don. I sick a Don. Take it on the roll and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.